ಕೂಳ ಎನ್ನ ರಾಜ ಸೋಲನುಭವಿಸಿ ಕೂಳ ಎನ್ನ ರಾಜ ಸೋಲನುಭವಿಸಿ ನಮ್ಮಯವಾದಿ ಬಾಬವ ಹೇಳುವುದೀಗ ಕಣ್ಣ ಕಾಂದಗಿ ಕಡು ಇರುವ ಅವರೀಗ ಕೇಳಿರುವಾದರು ಪ್ರಮುಖರಿಯೂ ಈಗ ಆಂಜನೇಯ ಮುಂತಾದ ಕಪಿವೀರರೆಲ್ಲರೂ ಕೇಳಬೇಕಾದಂತ ವಿಚಾರ. ವಿಭೀಷಣ ದೇವ ತೊಡಗಿದೆಯಲ್ಲ, ಹೌದು. ಏನು ಅಂತ ಅರ್ಥ ಆಗ್ಲಿಲ್ಲ. ಇಂದಿನ ದಿನದಲ್ಲಿ ನನ್ನ ಮಡದಿಯಾದಂತಹ ಶರಮಾದೇವಿ ಹೇಳಿದಂತ ಮಾತು ಏನಂತೆ? ಎಲ್ಲದರಲ್ಲಿಯೂ ಗೆಲ್ಲುವುದಕ್ಕಾಗಿ ಪ್ರಯತ್ನ ಪಟ್ಟವರು ನನ್ನ ಅಣ್ಣನಾದಂತಹ ರಾವಣೇಶ್ವರ. ಆದರೆ ಶ್ರೀರಾಮಚಂದ್ರಮನ ಸೇನೆಯನ್ನು ಗೆಲ್ಲುವುದಕ್ಕೆ ಅವನಿಂದ ಸಾಧ್ಯವಾಗಲಿಲ್ಲ. ತನ್ನ ಮಕ್ಕಳನ್ನು ಕಳಕೊಂಡ, ಮಂತ್ರಿಗಳನ್ನು ಕಳಕೊಂಡ, ತನ್ನೆಲ್ಲರನ್ನು ಕಳೆದುಕೊಂಡರೂ ತನ್ನ ಹಠಮಾರಿತನವನ್ನು ಬಿಡದಂತ ರಾವಣೇಶ್ವರ ಇಂದಿನ ದಿವಸದಲ್ಲಿ ತನ್ನ ಬಾಲ್ಯ ಸ್ನೇಹಿತರಾದಂತಹ ಅಹಿಮಹಿ ರಾವಣರನ್ನು ಕರೆದಿದ್ದಾನೆ. ಆದ ಕಾರಣ ಅವರೊಡನೆ ಹೋರಾಡುವ ಬಗೆಯಂತೂ ಕೇಳುತ್ತಾಯ ಸಾನುರಾಗವಿ ಪೇದ ಎಲ್ಲರ ಎಲ್ಲರ ರಕ್ಷಿಸೈ ವಿಭೀಷಣ ದೇವ, ಆಂಜನೇಯ ಶ್ರೀರಾಮಚಂದ್ರನಿಗೆ ಶರಣಾಗತನಾಗಿ ಬಂದವ ನೀನು. ನೀನು ವಿಶ್ವಾಸ ಇರಿಸಿದ ಜಾಗದಲ್ಲಿ ಏನಾದರೂ ಕೆಡುಕಾಯಿತು ಅಂತಾದ್ರೆ ನಮ್ಮ ಮನಸ್ಸಿಗೆ ಬಹಳಷ್ಟು ನೋವಾಗ್ತದೆ. ಸತ್ಯ. ನಾವು ದೇವರು ಅಂತ ಯಾರನ್ನು ತಿಳಿದಿದ್ದೇವೋ, ನಮ್ಮ ಆರಾಧ್ಯ ಮೂರ್ತಿ ಅಂತ ನಾವು ಯಾರನ್ನು ಭಾವಿಸಿದ್ದೇವೋ, ನಮ್ಮ ಶ್ರದ್ಧಾಬಿಂದು ಅಂತ ನಾವು ಯಾವುದನ್ನು ಗುರುತಿಸಿದ್ದೇವೋ, ಆ ಜಾಗಕ್ಕೆ ಮತ್ತೊಬ್ಬರಿಂದ ಕೇಡು ಬರ್ತದೆ ಅಂತ ಇದ್ರೆ ಈ ಹನುಮಂತ ಸಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಿಜ. ರಾವಣನ ಪಕ್ಷಪಾತಿಗಳಾಗಿ ಎಷ್ಟೇ ಮಂದಿಗಳು ಬರಲಿ, ನಿರ್ಲಕ್ಷ್ಯ ಯಾಕೆ ಬಲ್ಲೆಯ? ಅವರೆಲ್ಲ ಅಧರ್ಮವನ್ನು ಬೆಂಬಲಿಸಿ ಬರುವುದು. ತೂತಾದ ದೋಣಿಯಲ್ಲಿ ಎಷ್ಟು ಜನ ಕೂತರು ದಡ ಮುಟ್ಟುವುದಿಲ್ಲ, ಮಧ್ಯದಲ್ಲೇ ಮುಳುಗಿ ಸಾಯ್ತಾರೆ ಎನ್ನುವುದು ಖಂಡಿತವಾದ ಸತ್ಯ. ಆದದ್ದರಿಂದ ಹೇಳ್ತೇನೆ, ಏನು? ಶ್ರೀರಾಮಚಂದ್ರ ಈಗ ನಿದ್ರಾವಶನಾಗಿದ್ದರು. ಅವ ಎಚ್ಚರವಾಗುವಲ್ಲಿವರೆಗೆ ಅಹಿರಾವಣ ಮಹಿರಾವಣರಿಂದ ಪಾತಾಳ ಲಂಕೆ ಯಾವುದೇ ದುಷ್ಟ ಬೀಜಗಳಿಂದ ಕೆಡುಕುಬಾರದ ಹಾಗೆ ರಕ್ಷಿಸುವ ಹೊಣೆಗಾರಿಕೆ ನನ್ನದು. ಹೇಗೆ ಅಂತ ಬೇಕಾ ನಿಮಗೆ?
ನಮಗ ಹುಟ್ಟಿನಲ್ಲಿಯೇ ಜೊತೆ ಸೇರಿ ಬಂದದ್ದು ಬಾಲ. ಆಹಾ. ಎಣಿಕೆ ಮಾತ್ರದಿಂದ ಎಷ್ಟು ಬೇಕಾದರೂ ಬೆಳೆಸಬಲ್ಲೆ. ಹನುಮಂತನ ಪ್ರತಾಪನ ಹಾ. ಒಂದೊಂದು ಹೆಜ್ಜೆಯಲ್ಲಿಯೂ ಈ ಬಾಲ ನನ್ನ ಜೊತೆಗಾರನಾದ ಬಾಲವೇ ಹೌದು. ರಾಮಚಂದ್ರನನ್ನು ರಕ್ಷಿಸುವಲ್ಲಿ ದುರುಳರಾದ ಮಾಯಾವಿಗಳ ಯಾವುದೇ ಕೆಡುಕು ನಮ್ಮ ಪಕ್ಷವನ್ನು ಬಾಧಿಸದ ಹಾಗೆ ನೋಡಿಕೊಳ್ಳುವುದಕ್ಕೆ ನನ್ನ ಬಾಲ ಒಂದು ಸಾಕಯ್ಯ. ನನ್ನ ಶರೀರದ ಅಂಗ ಅಂತ ತಿಳಿಬೇಡ ನೀನು. ನಮ್ಮ ಬಾಲತನದ ಪರಾಕ್ರಮ ಸಾಕು. ನಮ್ಮ ಹೆಚ್ಚುಗಾರಿಕೆ ಎಲ್ಲ ಬೇಕು ಅಂತ ಇಲ್ಲ. ನಾವು ಸ್ವಲ್ಪ ತೋರಿಸಿದ್ರೆ ಸಾಕು, ಅವರು ನಮ್ಮನ್ನು ಮುಟ್ಟುವುದಕ್ಕೂ ಸಾಧ್ಯ ಇಲ್ಲ. ಅಭೇದ್ಯವಾದ ವಜ್ರ ಸದೃಶವಾಗಿರುವ ಕೋಟೆಯೊಂದನ್ನು ಬಾಲದಲ್ಲಿಯೇ ನಾನು ಬಲಿಯುತ್ತೇನೆ, ಬಿಗಿಯುತ್ತೇನೆ. ನೀವೆಲ್ಲ ಆ ಕೋಟೆಯೊಳಗಿದ್ದುಕೊಳ್ಳಿ. ಅಹಿರಾವಣ ಮಹಿರಾವಣ ಶತ್ರು ಅಂತ ತಿಳ್ಕೊ. ಯಾರ ಸುದ್ದಿಯೂ ಇಲ್ಲ. ನಮಗೆ ಏನು ಆಗುವುದಿಲ್ಲ. ಈ ರಾತ್ರಿ ಕಳೆಯುವಲ್ಲಿವರೆಗೆ ನಾನಿದ್ದೇನೆ ಒಳ ಸೇರಿ. ರಣಭೂಮಿಯನ್ನು ಪ್ರವೇಶ ಮಾಡಿದ್ದೇವೆ. ಆದ್ರೆ ಇಲ್ಲಿ ಯಾರು ಕಾಣುವುದಿಲ್ವಲ್ಲ? ಯಾರು ಇಲ್ಲಣ್ಣ. ಅಲ್ಲಲ್ಲಿ ಕೆಲವು ಸೇರೆ ಬಿದ್ದದ್ದು ಕಾಣ್ತಾ ಇದೆ. ಹೌದು. ಆದ್ರೆ ಮಂಗಗಳು ಅಥವಾ ರಾಮ ಲಕ್ಷ್ಮಣರು ನಮ್ಮ ಕಣ್ಣಿಗೆ ಬಿದ್ದದ್ದಿಲ್ಲ. ಆದರೂ ನಾವೀಗ ಒಂದು ಕೆಲಸವನ್ನು ಮಾಡಬೇಕು. ಏನು? ಮಂತ್ರದ ಬೂದಿ ನಮ್ಮಲ್ಲಿದೆ ಅಲ್ವಾ? ಇದನ್ನು ಎರಚಿ ಇಲ್ಲಿದ್ದವರಿಗೆ ಯಾರಿಗೂ ನಾವು ಬಂದ ವಿಷಯ ಗೊತ್ತಾಗಬಾರದು. ಗೊತ್ತಾಯ್ತಲ್ಲ? ಹಾಕೋಣ. ಹಾಕುವ. ಓಂ ಹ್ರೀಂ ರಣಭೂಮಿಯ ಮಧ್ಯದಲ್ಲಿ ಎತ್ತರವಾದಂತಹ ಒಂದು ಕೋಟೆ. ಈ ಕೋಟೆ ಯಾವುದಂತ ಈಗ ನಮಗೆ ಅರ್ಥವಾಯಿತು. ಮಂಗನ ಕೋಟೆ ಇದು. ಸೂಕ್ಷ್ಮ ರೂಪವನ್ನು ಧರಿಸಿ ಒಳ ಪ್ರವೇಶ ಮಾಡಿ ರಾಮ ಲಕ್ಷ್ಮಣರ ಮಂಚವನ್ನು ನೋಡಿದ್ದೇವೆ ಅಲ್ವೇ? ಈ ಮಂಚವನ್ನು ಇಲ್ಲಿಯೇ ಬಿಟ್ಟು ಹೋಗುವುದಲ್ಲ, ಪಾತಾಳ ಲಂಕೆಗೆ ಹೋಗಬೇಕು. ಅಲ್ಲಿ ಹೋಗಿ ನಾಳೆಯ ದಿನ ಅಮಾವಾಸ್ಯೆ ನಮ್ಮ ಆರಾಧ್ಯ ದೇವಿಯಾದಂತಹ ಕಾಳಿ ಮಾತೆಗೆ ಇವರನ್ನು ಬಲಿ ಕೊಟ್ಟರೆ ಅವಳು ಸಂತೋಷ ಕೊಡ್ತಾಳೆ. ಹಾಗಾಗಿ ತಡ ಮಾಡುವುದಲ್ಲ, ಈ ಕ್ಷಣವೇ ಮಂಚವನ್ನೆತ್ತಿ ಪಾತಾಳ ಉದಯದಿಯಾಂಬವ ನಳನಿಲಾದಿಗಳು ಪದುಳದಿ ಹನುಮನ ಕೇಳಿದರಾಗಲಿ ಏನಯ್ಯ? ನಮ್ಮ ಕಪಿಗಳೆಲ್ಲರೂ ಕೂಡ ಬೆಳಿಗ್ಗೆ ಎದ್ದ ತಕ್ಷಣವೇ ಶ್ರೀರಾಮ ಲಕ್ಷ್ಮಣರ ದರ್ಶನವನ್ನು ಪಡೆಯುತ್ತಾ ಇದ್ರು. ಹೌದು. ಆದ್ರೆ ಇಂದಿನ ದಿವಸದಲ್ಲಿ ಎದ್ದು ಒಂದು ಗಳಿಗೆಯಲ್ಲಿ ನೋಡೋಣ ಎಂದಾದ್ರೆ ರಾಮ ಲಕ್ಷ್ಮಣರು ಕಾಣಿಸ್ತಾ ಇಲ್ಲ. ಅವರು ಎಲ್ಲಿಗೆ ಹೋದ್ರು ಈ ವಿಚಾರ ನಿನಗೇನಾದ್ರು
ಮಾತನ್ನು ಬಹಳ ಗಣ್ಯ ಅಂತ ನಾನು ಸ್ವೀಕರಿಸದೇ ಇದ್ದದ್ದೇ ಈ ಒಂದು ಪ್ರಮಾದಕ್ಕೆ ಕಾರಣವಾಗಿ ಹೋಯಿತೋ ಏನೋ. ರಾಮ ಲಕ್ಷ್ಮಣರ ಮಂಚವೇ ಇಲ್ಲ, ನುಸಿಯಾದರೂ ಒಳನ್ನು ಸುಳುವುದಕ್ಕೆ ಸಾಧ್ಯ ಇಲ್ಲದಂತೆ ಅಭೇದ್ಯವಾದ ಕೋಟೆಯನ್ನು ನಾ ಬಲಿದೇನಾದರೆ ನನ್ನ ಬಾಲದ ಕೋಟೆಯೊಳಗೆ ಹೊಕ್ಕವರು ಮಹಾಮಾಯಾವಿಗಳು ಎನ್ನುವುದರಲ್ಲಿ ಸಂದೇಹ ಇಲ್ಲ. ನೀನು ಹೇಳಿದ ಹಾಗೆ ಅವರು ಬಂದಿರಲೇಬೇಕು. ಹಾಗಾದ್ರೆ ಅವರು ಬಂದಿದ್ರೆ ಅವರನ್ನು ಎಲ್ಲಿಗೆ ಕೊಂಡೋಗಿದ್ದಾರೆ, ಏನು ಮಾಡುವುದಕ್ಕೆ ಕೊಂಡೋಗಿದ್ದಾರೆ, ಎಲ್ಲಿ ಇಟ್ಟಿರುವ ಸ್ವಲ್ಪ ಯೋಚಿಸು, ಸ್ವಲ್ಪ ಚಿಂತಿಸು, ಆ ಬಗ್ಗೆ ನನಗೆ ಸೂಚಿಸು ಎಲ್ಲಿ ಹೋಗಿದ್ದಾರೆ ಅಂತ. ಲಂಕೆಯ ದಕ್ಷಿಣ ದೆಸೆಯ ಕೊಳವಳು ಗದಡಿ ಮೂಲ ಸರಸಿಜಾವ ಶಂಕೆಯಿಲ್ಲದೆ ಕೀಳಲು ಓಡುವರು ಲಂಕೆಯಿಲ್ಲದೆ ತೆರಳೈ ಕೇಳೈ ಹನುಮ ಏನಯ್ಯ, ಬಾಲ್ಯದಲ್ಲಿ ನಾವೆಲ್ಲರೂ ಜೊತೆಯಾಗಿ ಒಂದೇ ಗುರುಗಳಲ್ಲಿ ವಿದ್ಯಾಭ್ಯಾಸವನ್ನು ಕಲಿತವರು. ಈ ಹೊತ್ತಿನಲ್ಲಿ ಮಾಯಾವಿಗಳಾದಂತ ಅವರು ನಿನಗೆ ತಿಳಿಯದ ರೀತಿಯಲ್ಲಿ ರಾಮ ಲಕ್ಷ್ಮಣರ ಮಂಚವನ್ನು ಸಹಿತ ರಾಮ ಲಕ್ಷ್ಮಣರನ್ನು ಅಪಹರಿಸಿದ್ದಾರೆ. ಆದರೆ ಈ ಹೊತ್ತಿನಲ್ಲಿ ನೀನು ನೇರವಾಗಿ ಹೋದ್ರೆ ಅವರು ಖಂಡಿತವಾಗಿಯೂ ಅವರ ಕಾರ್ಯ ಸಾಧನೆಯನ್ನು ಮಾಡುತ್ತಾರೆ. ನಾಳಿನ ದಿವಸ ಅಮಾವಾಸ್ಯೆ ದಿವಸದಲ್ಲಿ ಅವರು ಕಾಳಿಕಾದೇವಿಗೆ ರಾಮ ಲಕ್ಷ್ಮಣರನ್ನು ಬಲಿ ಕೊಡುವುದಕ್ಕೆ ಮುಂದಾಗ್ತಾರೆ. ಅದಕ್ಕಿಂತ ಮೊದಲು ನೀನು ತಲುಪಬೇಕು ಅಂತ ಆದ್ರೆ ಒಂದು ದಾರಿ ಇದೆ. ಯಾವ ದಾರಿ? ಕಾಣುತ್ತಿರುವಂತಹ ದಕ್ಷಿಣ ದಿಕ್ಕಿನಲ್ಲಿ ಒಂದು ಸರೋವರವಿದೆ, ಅಲ್ಲಿ ಒಂದು ಕಮಲ ಇದೆ, ಸ್ವರ್ಣ ಕಮಲ. ಅದನ್ನು ತೆಗೆದೆ ಅಂತ ಆದ್ರೆ ಅದರ ಪಾದದ ಅಡಿಯಲ್ಲಿ ಅಥವಾ ಅದರ ಅಡಿಯಲ್ಲಿಯೇ ಒಂದು ನಾಳವಿದೆ. ಆ ನಾಳದ ಮೂಲಕವಾಗಿ ನೀನು ಕೆಳಗೆ ಇಳಿದೆ ಅಂತ ಆದ್ರೆ ಪಾತಾಳ ಲಂಕೆಯನ್ನು ಸೇರುವುದಕ್ಕಾಗ್ತದೆ. ಪಾತಾಳ ಲಂಕಕ್ಕೆ ಹೋಗ್ಬೇಕಾದ್ರೆ ನಾಳಕ್ಕೆ ಹೋಗ್ಬೇಕಲ್ಲ? ಹೌದು, ನಾಳಕ್ಕೆ ಹೋದ್ರೆ ನೀನು ಸುಲಭದಲ್ಲಿ ತಲುಪುತ್ತಿ. ಅದು ಬಂಗಾರದ ಕಮಲ. ಈ ತಾವರೆ ಅಡಿಯಲ್ಲಿ ಪಾತಾಳ ಲಂಕೆ ಇರುವುದು. ಬೇಗ ಹೋದೆ ಅಂತಾದರೆ ಖಂಡಿತವಾಗಿ ಅವರನ್ನು ಸಂಹರಿಸಬಹುದು, ರಾಮ ಲಕ್ಷ್ಮಣನನ್ನು ನಮಗೆ ಸಂರಕ್ಷಿಸಬಹುದು. ಆದ ಕಾರಣ ದೇವರ ದರ್ಶನ ಭಾಗ್ಯವನ್ನು ನಮಗೆ ನೀನು ಒದಗಿಸಬೇಕು. ಆದಷ್ಟು ಬೇಗ ಮುಂದುವರಿ. ಹಿರಿಯರ ಆಶೀರ್ವಾದ, ಹಿರಿಯರ ಹಾರೈಕೆ ಎಲ್ಲವನ್ನೂ ಜೊತೆ ಸೇರಿಸಿಕೊಂಡು ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.